ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಎಳೆಯ ಹರೆಯದ ಯುವಕನನ್ನ ತೃತೀಯ ಲಿಂಗಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಬೆಂಗಳೂರಿನಲ್ಲಿ ಪರಿವರ್ತನೆ ನಡೆಸಲಾಗಿದ್ದು, ಯುವಕನ ಶಸ್ತ್ರಚಿಕಿತ್ಸೆ ನಡೆಸಲು ದೇರಳಕಟ್ಟೆಯ ಯುವಕ ಕಾರಣ ಅನ್ನುವ ವಾಯ್ಸ್ ಕ್ಲಿಪ್ ಅನ್ನು ಯೂಟ್ಯೂಬ್ನಲ್ಲಿ ಹಾಕಲಾಗಿದ್ದು, ಇದರ ವಿರುದ್ಧ ದೇರಳಕಟ್ಟೆಯ ಜಮಾತಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಂತಹ ಯಾವುದೇ ವ್ಯಕ್ತಿಯು ದೇರಳಕಟ್ಟೆ ಜಮಾತಿನಲ್ಲಿಲ್ಲ, ಯೂಟ್ಯೂಬ್ನಲ್ಲಿ ದೇರಳಕಟ್ಟೆಯ ಹೆಸರು ಹಾಕಿರುವುದು ಅಕ್ಷಮ್ಯ ಅನ್ನುವ ಬರಹವನ್ನು ಸಾಮಾಜಿಕ ಮುಂದಾಳು ಡಿಐ ಅಬೂಬಕರ್ ಕೈರಂಗಳ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನಿಜಾಮ್ ಅನ್ನುವ ಯುವಕ ಮನೆಗೆ ಬಾರದೆ ಹಲವು ತಿಂಗಳುಗಳು ಕಳೆದಿದೆ. ಇದರಿಂದ ತಾಯಿ ಸಂಬಂಧಿಕರ ಮೂಲಕ ಮೊಬೈಲ್ ಕರೆ ಮಾಡಿದಾಗ ತಾನು ಹುಡುಗಿಯಾಗಲು ಬಯಸಿದವನು ಇದೀಗ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೇನೆ, ತೃತೀಯ ಲಿಂಗಿಗಳ ಜೊತೆ ನೆಲೆಸಿದ್ದೇನೆ, ಈ ರೂಪದಲ್ಲಿ ಮರಳಿ ಊರಿಗೆ ಬಂದಲ್ಲಿ ತಾಯಿ ಅಥವಾ ಸಂಬಂಧಿಕರಿಗೆ ನೋವಾಗುವುದು, ಅದಕ್ಕಾಗಿ ಬರಲು ಬೇಸರವಾಗುತ್ತಿದೆ ಎನ್ನುತ್ತಾರೆ. ಇದೇ ವೇಳೆ ಸಂಬಂಧಿ ವ್ಯಕ್ತಿ ಅಂತಹ ಶಸ್ತ್ರಚಿಕಿತ್ಸೆ ನಡೆಸಲು ಕಾರಣ ಯಾರು ಎಂಬುದನ್ನು ಪ್ರಶ್ನಿಸಿದಾಗ ತನ್ನ ಗೆಳೆಯ ದೇರಳಕಟ್ಟೆಯ ಯುವಕ ತನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತೆ ಮಾಡಿದ್ದಾನೆ ಎಂದು ನಿಜಾಮ್ ಹೇಳುತ್ತಾರೆ. ಸದ್ಯ ತುಮಕೂರು ಶಿರಾದರ್ಗಾ ಸಮೀಪದ ಫ್ಲಾಟ್ನಲ್ಲಿ ನೆಲೆಸಿದ್ದೇವೆ. ತಾಯಿಯನ್ನು ಕಾಣುವ ಮನಸ್ಸಾದರೂ ಬರಲು ನೋವಾಗುತ್ತದೆ. ತಾಯಿ ಹಲವು ದಿನಗಳಿಂದ ಊಟ ಮಾಡಿಲ್ಲ ಅಂದಾಗ ತಾನು ಕೂಡ ಬೇಸರದಿಂದಿರುವುದಾಗಿ ತಿಳಿಸಿದ್ದಾರೆ. ಸಂಭಾಷಣೆಯುದ್ದಕ್ಕೂ ನಿಜಾಮ್ ಅವರಿಗೆ ವಾಸ್ತವ್ಯ ಕಲ್ಪಿಸಿದ ಇಸ್ರಾ ಅನ್ನುವ ತೃತೀಯ ಲಿಂಗಿಯ ತನ್ನ ಪರಿಸ್ಥಿತಿ ಕೂಡ ಅದೇ ಕೇರಳ ನಿವಾಸಿಯಾಗಿದ್ದು, ಮಂಗಳೂರಿನಲ್ಲಿ ಶಿಕ್ಷಣ ಪಡೆದು ಬೆಂಗಳೂರಿನಲ್ಲಿ ಬ್ಯೂಟಿ ಪಾರ್ಲರ್ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ.